ಪುರಾತನ ಕಾಲದ ಅನೇಕ ಘಟನೆಗಳು, ಸನ್ನಿವೇಶಗಳು, ನಡೆದ ಪವಾಡಗಳು ಇಂದಿಗೂ ನಮ್ಮನ್ನ ಅವು ಕಾಡುತ್ತವೆ. ಅಂತೆಯೇ ದಾವಣಗೆರೆಯಲ್ಲಿ ಶತಮಾನಗಳ ಹಿಂದೆ ನಡೆದ ಒಂದು ಪವಾಡ ಜನರೊಂದಿಗೆ ಇಂದು ಅಚ್ಚಳಿಯಾಗಿಯೇ ಉಳಿದಿದೆ. ಅದೇ ದುರ್ಗಮ್ಮ ದೇವಿಯ ಮಹಿಮೆ ಸ್ನೇಹಿತರೆ. ಹಾಗಾದ್ರೆ ನಿಜಕ್ಕೂ ಆ ಸಮಯದಲ್ಲಿ ದಾವಣಗೆರೆಯಲ್ಲಿ ನಡೆದದ್ದಾದರೂ ಏನು? ದಾವಣಗೆರೆಗೆ ದುರ್ಗಮ್ಮ ಬಂದು ನೆಲೆಸಿದ್ದು ಹೇಗೆ? ದಾವಣಗೆರೆ ಅನ್ನುವ ಹೆಸರು ಬಂದಿದ್ದು ಹೇಗೆ? ದುರ್ಗಮ್ಮನ ಪವಾಡಗಳು ಯಾವ ರೀತಿ ಇದ್ದವು? ಈ ಎಲ್ಲ ಕುತೂಹಲಕರ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕರಿಕಲ್ಲು ರೂಪದಲ್ಲಿ ಸಿಕ್ಕ ದೇವಿ ಜಿಲ್ಲೆಯ 10 ಸಮಸ್ಯೆಗಳಿಗೆ ಇಲ್ಲಿ ಮುಕ್ತಿ ನೀಡುತ್ತಾಳೆ. ಹಾಗಿದ್ದರೆ ಏನು ಈ ಕರಿಕಲ್ಲಿನ ದೇವಿಯ ಮಹಿಮೆ ಎಂದು ಪ್ರಶ್ನಿಸುವವರಿಗೆ ಇಲ್ಲಿದೆ ಉತ್ತರ. ಶತಮಾನಗಳ ಹಿಂದಿನ ಸನ್ನಿವೇಶ. ಆಗ ಬರಗಾಲದಿಂದ ಜನ ತತ್ತರಿಸಿದ್ದರು. ಮೇಲಾಗಿ ಪ್ಲೇಗ್ ರೋಗದಿಂದ ಸಾವಿರಾರು ಜನ ಸಾವನ್ನಪ್ಪುತ್ತಿದ್ದರು. ಬಹುತೇಕ ಕಡೆ ಸಾವಿನ ಭಯದಿಂದ ಗ್ರಾಮವನ್ನು ಬಿಟ್ಟು ಕೂಡ ಹೋಗುತ್ತಿದ್ದರು. ಕಾರಣ ಅಕ್ಕಪಕ್ಕದ ಮನೆಯಲ್ಲಿ ದಿನ ಬೆಳಗಾದರೆ ಸಾವಿನ ಸುದ್ದಿ ಸ್ನೇಹಿತರೆ. ಅಂತಹ ಕಾಲ ಇಲ್ಲಿತ್ತು. ಇನ್ನೊಂದು ಕಡೆ ಸಕಾಲಕ್ಕೆ ಮಳೆಯಾಗದೆ ಭೀಕರ ಬರ. ಇಂತಹ ಪರಿಸ್ಥಿತಿಯಲ್ಲಿ ಬಳೆಗಾರ, ಕುಂಬಾರ, ಕಂಬಾರ, ಕ್ಷರಿಕ, ಹೂಗಾರ, ಸಮಗಾರ ಹೀಗೆ ಆಯಾಗಾರ ಸಮಾಜಗಳು ತೀವ್ರ ಸಂಕಷ್ಟದಲ್ಲಿದ್ದವು ಕೂಡ. ಬಳೆಗಾರನಿಗೆ ತಂದ ಭಾಗ್ಯ. ಈ ಸಮಾಜಗಳಿಗೆ ಸ್ವಂತ ಜಮೀನು ಇರುವುದು ಕಡಿಮೆ, ಆದರೆ ರೈತರೇ ಇವರ ಆಸರೆ. ಹೀಗಾಗಿ ರೈತರಿಂದ ಹೆಚ್ಚಾಗಿ ಈ ಸಮಾಜದವರೆಗೆ ಮಳೆಯಾಗಲಿ ಎಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ಹೀಗೆ ಬಳೆಗಾರ ಸಾಯಿ ಬಣ್ಣ ಎಂಬಾತ ಹಳ್ಳಿಗೆ ತಿರುಗಾಡಿ ಬಳೆ ಮಾರಾಟ ಮಾಡುತ್ತಿದ್ದ. ನಿತ್ಯ 10 ಕಿಲೋಮೀಟರ್ ಕಾಲುನಡಿಗೆಯಲ್ಲಿಯೇ ಸುತ್ತುತ್ತಿದ್ದ. ಹೀಗೆ ಒಂದು ದಿನ ಸುತ್ತಾಡುತ್ತಿರುವಾಗ ಅವನ ಬಳಿ ಬಿಡುಗಾಸು ಕೂಡ ಇರಲಿಲ್ಲ. ಸುಸ್ತಾಗಿ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ. ಅಲ್ಲೊಂದು ಕಲ್ಲು ಇತ್ತು. ಅದು ಆತನಿಗೆ ಆಕರ್ಷಕವಾಗಿ ಕಂಡಿತ್ತು ಹಾಗೂ ವಿಶೇಷವಾಗಿ ಕಾಣುತ್ತದೆ. ಹೀಗೆ ಆಕರ್ಷಕವಾಗಿ ಕಂಡ ಕಲ್ಲಿಗೆ ಕೈ ಮುಗಿದು ಹತಾಶನಾಗಿ, ನನ್ನ ಬಳೆಗಳು ವ್ಯಾಪಾರ ಚೆನ್ನಾಗಿ ಆದರೆ ನಿನಗೆ 5 ಬಳೆ ಅರ್ಪಿಸುವೆ ಎಂದು ಹೇಳುತ್ತಾನೆ. ಹೀಗೆ ಹೋದ ಬಳೆಗಾರ ತನ್ನೆಲ್ಲ ಬಳೆಗಳನ್ನ ಅವತ್ತೇ ಒಂದೇ ದಿನದಲ್ಲಿ ಮಾರಾಟ ಮಾಡಿ ಮುಗಿಸುತ್ತಾನೆ. ನಿಜಕ್ಕೂ ಅದು ಅವನ ಪಾಡಿಗೆ ದಾಖಲೆಯೇ ಆಗಿತ್ತು. ಆಗ ಜನ ದುಡ್ಡು ಕೊಡುತ್ತಿರಲಿಲ್ಲ, ದವಸ ಧಾನ್ಯಗಳನ್ನ ಕೊಡುತ್ತಿದ್ದರು. ಹೀಗಾಗಿ ಅದನ್ನ ತೆಗೆದುಕೊಂಡು ಹೋಗುವುದು ಕಷ್ಟವಾಗುತ್ತದೆ ಎಂದು ಯಾರೊಬ್ಬರ ಹತ್ತಿರ ಒಂದು ಚಕ್ಕಡಿಯನ್ನ ಬಾಡಿಗೆಯಾಗಿ ಪಡೆಯುತ್ತಾನೆ. ಹಾಗೂ ಅದನ್ನು ಗೊತ್ತು ಮಾಡಿ ಆ ಚಕ್ಕಡಿಯಲ್ಲಿ ಜನ ಕೊಟ್ಟ ಕಾಳು ಕಡಿ ಹಾಕಿಕೊಂಡು ಮುನ್ನಡೆಯುತ್ತಾನೆ. ಹೀಗೆ ಬರುವಾಗ ತಾನು ಬೇಡಿಕೊಂಡ ಕರಿಕಲ್ಲು ಸಹ ಎತ್ತಿಕೊಂಡು ಚಕ್ಕಡಿಯಲ್ಲಿ ಇಟ್ಟುಕೊಳ್ಳುತ್ತಾನೆ. ಕರಿಕಲ್ಲು ಮತ್ತು ಕಾಳು ಕಡಿ ಹೊತ್ತುಕೊಂಡು ಚಕ್ಕಡಿ ಸುಮಾರು 5 ಕಿಲೋಮೀಟರ್ ಸಂಚರಿಸುತ್ತದೆ ಅಷ್ಟೇ. ಒಂದು ನಿಗದಿತ ಸ್ಥಳಕ್ಕೆ ಬಂದ ಮೇಲೆ ಚಕ್ಕಡಿ ಕಳಚಿಕೊಂಡು ಮುರಿದು ಬೀಳುತ್ತದೆ. ಮುಂದೆ ಹೋಗದ ಸ್ಥಿತಿಯೂ ಇರುವುದಿಲ್ಲ. ಇದೇ ವೇಳೆ ಚಕ್ಕಡಿಯಲ್ಲಿನ ಕರಿಕಲ್ಲು ಸಹ ಬೀಳುತ್ತದೆ. ಈ ಕರಿಕಲ್ಲು ಬಿದ್ದ ಸ್ಥಳದಲ್ಲಿಯೇ ನನಗೆ ದೇವಸ್ಥಾನ ಕಟ್ಟು ಎಂದು ಬಳೆಗಾರನಿಗೆ ಅದೇ ಸಮಯದಲ್ಲಿ ಅಶರೀರವಾಣಿಯೊಂದು ದೇವಿಯಂತೆ ಹೇಳುತ್ತದೆ. ಹೀಗಾಗಿ ಇಂದು ಸುಕ್ಷೇತ್ರ ದುರ್ಗಾಂಬಿಕಾ ದೇವಸ್ಥಾನ ಇಲ್ಲಿಯೇ ನಿರ್ಮಾಣವಾಗಿದ್ದು. ದುರ್ಗಮ್ಮ ದೇವಿಯ ಮಹಿಮೆ ಈ ಸುಕ್ಷೇತ್ರ ಬೆಳಕಿಗೆ ಬಂದು ಶತಮಾನಗಳೇ ಕಳೆದಿವೆ. ವಾಣಿಜ್ಯ ನಗರಿ ದಾವಣಗೆರೆಯಲ್ಲಿ ದುರ್ಗಮ್ಮ ದೇವಿಯ ಮಹಿಮೆ ಅಪಾರವಾಗಿದೆ. ದುರ್ಗಮ್ಮ ಮೂಲತಃ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದುಗ್ಗಾವತಿ ದುರ್ಗಮ್ಮ ಎಂದೇ ಪ್ರಸಿದ್ಧಿಯಾಗಿದ್ದಾಳೆ. ಬಳೆಗಾರ ಸಾಯಿ ಬಣ್ಣ ದುಗ್ಗಾವತಿಗೆ ಬಳೆ ವ್ಯಾಪಾರಕ್ಕೆ ಹೋದಾಗ ಆತನಿಗೆ ಇಲ್ಲಿ ದೇವಿಯ ರೂಪದಲ್ಲಿ ಕಂಡ ಕರಿಕಲ್ಲು ದಾವಣಗೆರೆಗೆ ಚಕ್ಕಡಿಯಲ್ಲಿ ಇಟ್ಟುಕೊಂಡು ಬರುತ್ತಾನೆ. ಹೀಗೆ ತಂದ ಕಲ್ಲು ಈಗ ಇಲ್ಲಿ ದೇವಸ್ಥಾನವಾಗಿ ಇಲ್ಲಿ ಈ ದೇವಿಯನ್ನ ಪೂಜಿಸಲಾಗುತ್ತದೆ. ದೇವಿಯ ಗಂಟೆಯೇ ನ್ಯಾಯ ದೇವತೆ. ಮೊದಲು ದುರ್ಗಮ್ಮ ಎನ್ನಲಾಗುತ್ತಿತ್ತು. ನಂತರ ದುರ್ಗಾಂಬಾ ದೇವಿ ಎಂದು ಭಕ್ತರು ಹೆಸರಿನಲ್ಲಿ ಆಧುನಿಕತೆಯನ್ನ ಕಂಡಿದೆ. ಈ ಕ್ಷೇತ್ರ ಬೆಳೆಯಲು ಇನ್ನೊಂದು ಕಾರಣ ಅಂದರೆ ಇಲ್ಲಿ ನಡೆಯುವ ಪವಾಡಗಳು. ಮಳೆಯಾಗಲಿಲ್ಲ ಅಂತ ಜನರು ಸಂಕಷ್ಟ ಅನುಭವಿಸಿದವರು ದೇವಸ್ಥಾನದ ಅಂಗಳದಲ್ಲಿ 5 ಭಾನುವಾರ ಸಂತೆ ಮಾಡಿದ ಮಳೆ ಪಕ್ಕಾ ಬಂದೇ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಮಕ್ಕಳಾಗಲಿಲ್ಲ ಎಂದು ಹರಕೆ ಹೊತ್ತರೆ ಅಂತಹವರಿಗೆ ಬಹುತೇಕ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತದೆ. ಮೇಲಾಗಿ ದಾವಣಗೆರೆಯಲ್ಲಿ ಬಹುತೇಕ ವ್ಯಾಜ್ಯಗಳು ನಡೆದರೆ ದೇವಿಯ ಗಂಟೆಯೇ ನ್ಯಾಯ ದೇವತೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಡುತ್ತಾರೆ.
ದುರ್ಗಾಂಬಾ ದೇವಸ್ಥಾನಕ್ಕೆ ಬಂದು ಎರಡು ಕಡೆಯವರು ನಾನು ಮಾತನಾಡುವುದೇ ಸತ್ಯ ಎಂದು ಗಂಟೆ ಬಾರಿಸುತ್ತಾರೆ. ಹೀಗೆ ಬಡಿದ ಬಳಿಕ ತಪ್ಪು ಮಾಡಿದವರಿಗೆ ಶಿಕ್ಷೆ ಖಂಡಿತ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ಇದೇ ಕಾರಣಕ್ಕೆ ದುರ್ಗಾಂಬಾ ದೇವಿಯ ಕ್ಷೇತ್ರದಲ್ಲಿ ನ್ಯಾಯವು ಸರಿಯಾಗಿ ಆಗುತ್ತದೆ ಎನ್ನುವ ನಂಬಿಕೆ ಇದೆ. 2 ವರ್ಷಕ್ಕೊಮ್ಮೆ ದೇಶದಲ್ಲಿ ವಿಶೇಷವಾದ ಜಾತ್ರೆ ಇಲ್ಲಿ ನಡೆಯುತ್ತದೆ. ಇಲ್ಲಿ ಬೆಳಗ್ಗೆ 2 ಗಂಟೆಯಿಂದ ಹರಕೆ ತೀರಿಸುವುದು ಸಾಂಪ್ರದಾಯಿಕವಾಗಿ ಬೆಳೆದುಕೊಂಡು ಬಂದಿದೆ. ಸಕಾಲದಲ್ಲಿ ಒಂದು ವೇಳೆ ಈ ಪ್ರದೇಶದಲ್ಲಿ ಮಳೆ ಆಗಲಿಲ್ಲ ಅಂದ್ರೆ ಇಲ್ಲಿನ ಸ್ಥಳೀಯರು ಹಾಗೂ ಆಸುಪಾಸಿನ ರೈತರು ತಾಯಿಗೆ ಬೇಡಿಕೊಳ್ಳುತ್ತಾರೆ. ಹೌದು, ಮಳೆ ಬರಸುವಂತೆ ಜನರು ದಾವಣಗೆರೆ ನಗರ ದೇವತೆ ದುಗ್ಗಮ್ಮ ದೇವಿಗೆ ಬೇಡಿಕೊಂಡಿದ್ದು, ಅದಕ್ಕಾಗಿ ದೇವಿ ಸನ್ನಿಧಿಯಲ್ಲಿ ಸಂತೆಯನ್ನು ಕೂಡ ಏರ್ಪಾಡು ಮಾಡಲಾಗುತ್ತದೆ. ದೇವಿ ಸನ್ನಿಧಿಯಲ್ಲಿ ಸಂತೆ ನಡೆದರೆ ಖಂಡಿತ ಮಳೆ ಬರುತ್ತದೆ ಎಂಬುದು ಜನರ ನಂಬಿಕೆ. ಈ ಹಿನ್ನೆಲೆಯಲ್ಲಿ ಸತತವಾಗಿ 5 ಭಾನುವಾರ ಇಲ್ಲಿ ಅದ್ದೂರಿಯಾದಂತಹ ಸಂತೆ ಕೂಡ ನಡೆಯುತ್ತದೆ. ಸುಮಾರು ವರ್ಷಗಳ ಹಿಂದೆ ದಾವಣಗೆರೆಯ ಈ ದುರ್ಗಾಂಬಿಕೆ ದೇವಸ್ಥಾನದ ಎದುರಿಗಿನ ಮೈದಾನದಲ್ಲಿ ಮಳೆ ಬರೆಸುವುದಕ್ಕಾಗಿ ತಾಯಿಗೆ ಬೇಡಿಕೊಂಡು ಮೈದಾನದಲ್ಲಿ ಗುಂಡಿಗಳನ್ನ ತೋಡಿ ಭಕ್ತರು 1 ದಿನ ಕಾಲ ಊಟ ನೀರು ಇಲ್ಲದೆ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಿದ್ದರಂತೆ. ಹೀಗೆ ಮಾಡುವುದರಿಂದ ಮಳೆ ಕೂಡ ಬರುತ್ತಿತ್ತು ಎಂದು ಹಿರಿಯರು ಹೇಳುತ್ತಾರೆ. ಆದರೆ ಈ ಪದ್ಧತಿಗಳು ಈಗ ಇಲ್ಲಿ ಮಾಯವಾಗಿವೆ. ಇಂತಹ ವಿಶಿಷ್ಟ ಆಚರಣೆ ಇಂದಿಗೂ ನಡೆದು ಬಂದಿದ್ದು 1972ರಿಂದ ಸಂತೆ ನಡೆದುಕೊಂಡು ಈಗ ಬರಲಾಗುತ್ತದೆ. ಸಕಾಲಕ್ಕೆ ಮಳೆಯಾಗದೆ ಬರಗಾಲ ಪರಿಸ್ಥಿತಿ ಬಂದಾಗ ಇಲ್ಲಿನ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನ ಆವರಣದಲ್ಲಿ ವಾರದ ಸಂತೆ ಕೂಡ ನಡೆಯುತ್ತದೆ. ವಿಶೇಷ ಏನೆಂದರೆ ದಾವಣಗೆರೆ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ಅದರಲ್ಲೂ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾ ಮಾತೆಯು ಹುಡುಗಿಯರ ದೇಹದಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತಾಳೆ ಎನ್ನುವ ಮಾಹಿತಿ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ಆ ಕುಮಾರಿಯರು ದುರ್ಗಾ ದೇವತೆಯ ಸೀರೆಯನ್ನುಟ್ಟು ತ್ರಿಶೂಲವನ್ನ ಕೈಗೆ ಹಿಡಿದು ಮನೆ ಮನೆಗೆ ಹೋಗಿ ದರ್ಶನವನ್ನು ಕೊಟ್ಟು ಬರುವ ರೂಢಿ ಕೂಡ ಅಲ್ಲಲ್ಲಿ ಇದೆ. ಆದರೆ ಇದು ಕೂಡ ಬರಬರುತ್ತಾ ಕಡಿಮೆ ಆಗುತ್ತಿದೆ. ಸ್ನೇಹಿತರೆ, ದಾವಣಗೆರೆ ಎಂಬ ಹೆಸರು ದಾವಣಕೆರೆಯಿಂದ ಬಂದಿದೆ. ಇಲ್ಲಿ ಒಂದು ದೊಡ್ಡದಾದಂತಹ ಕೆರೆ ಇತ್ತು, ಈಗಲೂ ಕೂಡ ಇದೆ. ಇದರರ್ಥ ಕೆರೆಗಳ ಗ್ರಾಮ. ಇದು ಪ್ರಮುಖ ಜವಳಿ ಕೇಂದ್ರವಾಗಿದೆ. ಈ ಜಿಲ್ಲೆಯು ವಿವಿಧ ಪ್ರವಾಸಿ ತಾಣಗಳಿಂದ ಆವೃತವಾಗಿದೆ. ಆದರೆ ಎಲ್ಲಕ್ಕಿಂತ ಅತಿ ಮುಖ್ಯವಾದಂತಹ ಪುಣ್ಯಕ್ಷೇತ್ರ ಅದುವೇ ದುರ್ಗಾಂಬಿಕಾ ದೇವಾಲಯವಾಗಿದೆ. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ಜವಳಿ ನಗರಿ ದಾವಣಗೆರೆಗೆ ಹೋದಾಗ ದಯವಿಟ್ಟು ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನ ಪಡೆದು ಪುನೀತರಾಗಿರಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ದುರ್ಗಾಂಬಾ ಎಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.